ಬಟ್ಟಿ ಬುಟ್ಟಿ ಲಾಂಡ್ರಿ ಬಾಸ್ಕೆಟ್ ಅದೇ ಸ್ಟೂಲು ಮಕ್ಕಳದು ಸ್ಟಡಿ ಟೇಬಲ್ ಎಲ್ಲ 100 ರೂಪೀಸ್. ಅದೆರಡು ಕತ್ತಲ್ಲ. ಸ್ಲೈಡಿಂಗ್ ವಿಂಡೋ ಅದಕ್ಕೆ ಬ್ರಷ್ ಉಂಟಾ? ಈ ಟಾಯ್ಸ್ ಉಂಟು, ಯು ಕ್ಯಾನ್ ಪಿಕ್ ಎನಿ ಟಾಯ್ಸ್ ಫಾರ್. ಅದಕ್ಕೆ ಒಂದದು ತಗೊಳ್ಳುವ ಅಂತ. ಕೊತ್ತಂಬರಿ ಜೀರಿಗೆ ಹಾಕುವ ಬಾಕ್ಸಲ್ಲಿ ನಾನು ಟೈಲರಿಂಗ್ ಮೆಟೀರಿಯಲ್ ಹಾಕೋದಂತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ನಾನೊಂದು ಶಾಪಿಂಗ್ ಪ್ಲೇಸ್ಗೆ ಬಂದಿದ್ದೇನೆ ಆಯ್ತಾ. ಇಲ್ಲಿ ಮನೆಗೆ ಬೇಕಾದ ಗೃಹೋಪಯೋಗಿ ವಸ್ತುಗಳು ಸಿಗುತ್ತೆ ಅಂತ ಕೇಳ್ಪಟ್ಟೆ. ಅದರಲ್ಲೂ ವಿಶೇಷತೆ ಏನಪ್ಪಾ ಅಂದರೆ ಇಲ್ಲಿನ ವಸ್ತುಗಳ ಬೆಲೆ ಕೇವಲ 10 ರೂಪೀಸಿಂದ 10 ರೂಪಾಯಿಂದ ಆರಂಭವಾಗುತ್ತದಂತೆ. ಸೊ ಈಗಿನ ಕಾಲದಲ್ಲಿ 10 ರೂಪಾಯಿಗೆ ಏನು ಸಿಗುತ್ತೆ ಅಲ್ವಾ. ಸೊ ಹಾಗಾದರೆ ಬನ್ನಿ, ಈ ವ್ಲಾಗಲ್ಲಿ ನಿಮಗೂ ಗೊತ್ತಾಗುತ್ತೆ ಇಲ್ಲಿ 10 ರೂಪಾಯಿಗೆ ಏನೇನು ಸಿಗುತ್ತೆ, ಇಷ್ಟು ಕಡಿಮೆ ಬೆಲೆಯಲ್ಲಿ ಏನೇನು ಸಿಗುತ್ತೆ ನೋಡೋಣ. ಅದರ ಜೊತೆಗೆ ಇದರ ಪ್ರಾಡಕ್ಟ್ಸ್ ಕ್ವಾಲಿಟಿ ಹೇಗಿದೆ, ನಿಜವಾಗಿಯೂ ಶಾಪಿಂಗ್ ಮಾಡಲು ಈ ಪ್ಲೇಸ್ ವರ್ತ್ ಇದೆಯಾ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೋಡೋಣ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವಿಡಿಯೋ. ಪಿಲ್ಲೋ ಎಲ್ಲ 100 ಸಾಫ್ಟ್ ಪಿಲ್ಲೋಸ್. ಇದು ಬ್ರಷಸ್ ಎಲ್ಲ 200 ಎಲ್ಲ 200. ಲೆಟ್ಸ್ ಗೋ. ಟಿಶ್ಯೂದ ಎಲ್ಲ ಮಕ್ಕ. ಇದು 6 ಪೀಸ್ 100. 3 ಪೀಸ್ ತೆಗಿಬೋದಾ? ಹಾಂ, ಇದು 3 ಪೀಸಿಗೆ 50. 3 ಪೀಸಿಗೆ 50. ಇದು ತಗೊಳ್ಳುವ. ಇದೊಂದು ಹಾಕಿ ಟ್ರೋಲಿಯಲ್ಲಿ. ಎಸ್, ನಾನು ಆ್ಯಕ್ಚುಲಿ ಡ್ಯೂಟಿಯಾಗಿ ನನ್ನ ಕಲೀಗ್ಸ್ ಜೊತೆ ಹೋಗಿರೋದು ಇಲ್ಲಿ ಶಾಪಿಂಗ್ ಮಾಡುವ ಅಂತ. ತುಂಬ ಲಾಂಗ್ ಟೈಮಿಂದ ಪ್ಲ್ಯಾನ್ ಮಾಡ್ತಿದ್ವಿ ಇಲ್ಲಿ ಹೋಗ್ಬೇಕಂತ. ಸೊ ಇವತ್ತು ಒಟ್ಟಿಗೆ ಬಂದಿದ್ವಿ. ಇಲ್ಲಿ ಕೆಲವು ಪ್ರಾಡಕ್ಟ್ಸ್ ರೇಟ್ ನೋಡಿದರೆ ನನಗೆ ತುಂಬಾ ವರ್ತ್ ಇಟ್ ಅಂತ ಅನಿಸ್ತು. ನಾವು ಟಿಶ್ಯೂಸ್ ಎಲ್ಲ ಏನು ಪರ್ಚೇಸ್ ಮಾಡ್ತೇವೆ ಅದು ಪ್ಯಾಕೆಟಿಗೆ ರೇಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ನಾನೀಗ ಟಿಶ್ಯೂ ಏನು ಪರ್ಚೇಸ್ ಮಾಡಿದ್ದೆ ನೋಡಿ, ಅದು 100ಗೆ ನಿಮಗೆ 6 ಪ್ಯಾಕ್ ಸಿಗುತ್ತೆ. ನನಗೆ 3 ಪ್ಯಾಕ್ ಸಾಕಿತ್ತು, ಅದಕ್ಕೆ 3 ಪ್ಯಾಕನ್ನು ಪರ್ಚೇಸ್ ಮಾಡಿದೆ. ಈ ಚಟ್ಟೆ ಬರೀ ಆದ್ನೆ. ಇದು ಎಲ್ಲ 79. ಇದು 30 ರೂಪೀಸ್ ಇದ್ದು. ಇದು 30 ಇದ್ದು 79 30. ಇದೆಲ್ಲ 400 ರೇಂಜ್ ಆಯಿತು. ಚೇರ್ಸ್ ಎಲ್ಲ ಒಳ್ಳೆದುಂಟು ಕ್ವಾಲಿಟಿ. ಇದು ತಗೊಂಡೆ 100. ಇದರಲ್ಲಿ 2 ಪೀಸ್ 99 2 ಪೀಸ್. ಇಲ್ಲಿ ಏನು ಗೊತ್ತಾ, ನೀವು 500 ಅಬೌವ್ ಪರ್ಚೇಸ್ ಮಾಡಿದರೆ ಕೂಪನ್ ಕೊಡ್ತಾರಂತೆ. ಎವ್ರಿ ಸಂಡೇ ದರ್ ಇಸ್ ಅ ಲಕ್ಕಿ ಡ್ರಾ ಅಲ್ಲಿ ವಿನ್ ಆದರೆ ಬಂಪರ್ ಆಫರ್ ಕೂಡ ಉಂಟಂತೆ. ನಾವು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿಗ. ನೋಡುವ, ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಬರೋದು, ಹಣ ಖರ್ಚು ಮಾಡಿ ಹೋಗೋದು ಅಷ್ಟೇ. ನಮ್ಮ ಅವಸ್ಥೆ ಅಷ್ಟೇ. ಇದನ್ನೊಂದು ತಗೊಳ್ಳುವ ಅಂತ ಅಂದ್ಕೊಂಡಿದ್ದೇನೆ. ಒಂದರಲ್ಲಿ ಸೂಜಿ ನೂಲು, ನಾನು ಟೈಲರಿಂಗ್ ಮೆಟೀರಿಯಲ್ ಹಾಕಲಿಕ್ಕೆ ಮಿಷಿನ್ ನೀಡಲ್, ನಾರ್ಮಲ್ ನೀಡಲ್, ಥ್ರೆಡ್ ಅದೆಲ್ಲ ಹಾಕ್ಲಿಕ್ಕೆ ಯೂಸ್ಫುಲ್. 100 6 ಕಂಪಾರ್ಟ್ಮೆಂಟ್ಸ್ ಉಂಟು. ಇಸ್ ನೈಸ್. ಇಲ್ಲಿ ಸ್ಟೂಲ್ಸ್, ಚೇರ್ಸ್ ಎಲ್ಲ ಇದೆ. ಸ್ಟೂಲ್ಸ್, ಮಕ್ಕಳಿಗೆ ಚೇರ್ಸ್. ಇಲ್ಲಿ ಕಿಚನ್ ಐಟಮ್ಸ್, ಪ್ಲಾಸ್ಟಿಕ್ ಕಂಟೈನರ್ಸ್ ಹಾಗೂ ಸ್ಟೋರೇಜ್ ಬಾಕ್ಸಸ್ ಸಾಕಷ್ಟು ವೆರೈಟಿಯಲ್ಲಿ ಸಿಗುತ್ತೆ ನಿಮಗೆ. ಆದರೆ ನನಗೆ ವೈಯಕ್ತಿಕವಾಗಿ ಅನಿಸೋದೇನೆಂದರೆ, ನಾನು ಯಾವುದೇ ಬಿಸಿ ಆಹಾರವನ್ನು ಹೀಗೆ ಪ್ಲಾಸ್ಟಿಕ್ ಕಂಟೈನರಲ್ಲಿ ಸ್ಟೋರ್ ಮಾಡೋದಿಲ್ಲ. ಎಸ್ಪೆಷಲಿ ಟಿಫಿನ್ ಎಲ್ಲ ನೀವು ಕ್ಯಾರಿ ಮಾಡುವಾಗ ನಾ ಹಾಟ್ ಬಾಕ್ಸಲ್ಲೇ ಕ್ಯಾರಿ ಮಾಡ್ತೀನಿ. ಯಾಕಂದರೆ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಫಸ್ಟ್ ರೀಸನ್ ಇದು ನನ್ನ ವೈಯಕ್ತಿಕ ಅನುಭವ. ನಿಮಗೆ ಏನಾದರೂ ಡ್ರೈ ಫುಡ್ ಸ್ಟೋರ್ ಮಾಡಲಿಕ್ಕಿದ್ರೆ, ಸ್ನ್ಯಾಕ್ಸ್, ಬಿಸ್ಕಿಟ್ಸ್ ಎಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಯು ಕ್ಯಾನ್ ಪರ್ಚೇಸ್ ಸಚ್ ಕಂಟೈನರ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಸಂಪೂರ್ಣವಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಆಯಿತಾ. ನೀವು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಪ್ರಾಡಕ್ಟನ್ನು ಇಲ್ಲಿ ಆಯ್ಕೆ ಮಾಡ್ಬೋದು. ಸಾಸ್ ಕೂಡ ಇಡ್ಬೋದು, ಫುಡ್ ಕೂಡ ಹಾಕ್ಬೋದು. ಏನಾದರೂ ಹಾಟ್ ಫುಡ್ ಹಾಕ್ಲಿಕ್ಕೆ ಆಗೋದಿಲ್ಲ, ಬಿಸಿ ಇದು ಅಂಥದ್ದು, ಬಿಕಾಸ್ ಪ್ಲಾಸ್ಟಿಕ್ ಅಲ್ಲ. ಸ್ನ್ಯಾಕ್ಸನ್ನು ಕ್ಯಾರಿ ಮಾಡ್ಬೋದು ಇದರಲ್ಲಿ, ಬಿಸ್ಕಿಟ್ ಎಲ್ಲ. ಇನ್ನೊಂದು ವೆರೈಟಿ ನೋಡಿ, ನೈಸ್, ಗಟ್ಟಿ ಉಂಟು. ಪ್ಲೇಟ್ಸ್ ಉಂಟು, ಮೆಲಮೈನ್ ಮತ್ತು ನಾರ್ಮಲ್. ಇದು ಒಳ್ಳೆಯದುಂಟು, ಮೆಲಮೈನ್. ಇದೆಷ್ಟು? 50ಯಾ? 1 2 3 4 5 6 7 8 10 ಪೀಸ್ ಆಯ್ತು. 10 ಪೀಸ್. ಇದು ಇದು ಇದು
50. ಇದು 3 ಪೀಸ್ 50, ಇದು 10 ಪೀಸ್ 50. ಅದು 100ಗೆ 12 ಪೀಸ್. ಅದಕ್ಕೆ 50ಗೆ 10 ಪೀಸ್, 10ಗೆ 2 ಪೀಸ್. ಇದು ಎಷ್ಟು 100ಗೆ? 50ಗೆ 10 ರೂಪೀಸ್ಗೆ 2 ಪೀಸ್. ನಂಗೆ 2 ಸಾಕು ಸದ್ಯಕ್ಕೆ. ನಾನು ಅದೇ ಹೇಳಿದೆ ನೋಡಿ, ಆಫರ್ ಉಂಟಂತ ಎಲ್ಲ ಪರ್ಚೇಸ್ ಮಾಡೋದಲ್ಲ, ನಾವು ಜಾಣರಾಗಿ ಪರ್ಚೇಸ್ ಮಾಡಬೇಕು. ಈಗ ನೀವಿಲ್ಲಿ ಏನು ನೋಡಿದ್ರ ಸ್ಕ್ರಬ್ಬರ್ ಎಲ್ಲ ಅದನ್ನೆಲ್ಲ ಪರ್ಚೇಸ್ ಮಾಡ್ಬೋದು, ವರ್ತ್ ಇಟ್ ಅಲ್ವಾ. ಈ ಬ್ರಷಸ್ ಕೂಡ ಅಷ್ಟೇ, ಇದೆಲ್ಲ ವರ್ತ್ ಇಟ್, ಇದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ಮಿಕ್ಸ್ ಇದು 50ಯಾ? 100 ಇದು ಬ್ರಷ್ 80ಯಾ? ಬ್ರಷ್ ಆದರೆ 80, ಸೊ ಇದು 50. ಸೊ ಲೆಟ್ ಮೀ ಟೇಕ್ 1 ಪ್ಯಾಕ್ ಆಫ್ ದಿಸ್ ಇಸ್ ಗುಡ್. ಈ ಡಿಶ್ ವಾಶ್, ಹ್ಯಾಂಡ್ ವಾಶ್ ಎಲ್ಲ ಇದೆ, ಯಾಡ್ಲೆ ಎಲ್ಲ ಬ್ರ್ಯಾಂಡ್. ಮತ್ತು ಸೋಪ್ ಇದೆ, ಇದು ಯಾವ ಬ್ರ್ಯಾಂಡ್? ಈ ಸೋಪ್ ಗ್ರಾಮ್ ಫ್ಲೋರ್ ಸೋಪ್ ಇದೆ, ಇದಕ್ಕೇನು ಆಫರ್ ಉಂಟು, ಎಷ್ಟು ಗೊತ್ತಿಲ್ಲ. ಆ್ಯಕ್ಚುಲಿ 35 ರೂಪೀಸ್ MRP, ಇದು ನಿಮಗೆ 30 ರೂಪೀಸಿಗೆ ಸಿಗ್ತದೆ. ಲವ್ ಮಾರ್ಕ್ ಸೋಪ್. ಡ್ರೈನ್ ಕ್ಲೀನರ್ ಮಿಕ್ಸ್ ಆಗಿ ತೆಗಿಬೋದು. ಹಾರ್ಪಿಕ್, ಲೈಜಾಲ್, ಡಿಶ್ ವಾಶ್ ಯಾವುದಾದ್ರೂ ಮಿಕ್ಸ್ ಮಾಡಿ ತೆಗಿಬೋದು. 2 ಪೀಸಿಗೆ 100. ಡಿಶ್ ವಾಶ್ ಉಂಟು, ಮತ್ತು ಲೈಜಾಲ್ ಉಂಟು, ಮತ್ತು ಇದು ಗ್ಲಾಸ್ ಕ್ಲೀನರ್. 2 ಪೀಸ್ ತಗೊಳ್ಬೇಕಂತೆ. ನಾನು ಒಂದಿದು ತೆಗೆದೆ. ಇದರಲ್ಲಿ ಐ ಥಿಂಕ್ ಫ್ಲೋರ್ ಕ್ಲೀನರ್ ತೆಗೆಯುವ. ಈ ಸೆಕ್ಷನಲ್ಲಿ ನೀವು ನೋಡ್ಬೋದು, ಇಲ್ಲಿ ಗ್ಲಾಸ್ ಕ್ಲೀನರ್ ಇದೆ, ಫ್ಲೋರ್ ಕ್ಲೀನರ್, ಅದ್ರ ಜೊತೆಗೆ ಟಾಯ್ಲೆಟ್ ಕ್ಲೀನರ್. ಇದರಲ್ಲಿ ಯಾವುದಾದ್ರೂ 2 ಸೆಲೆಕ್ಟ್ ಮಾಡಿದರೆ ಜಸ್ಟ್ ಫಾರ್ ₹99. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕಿಚನ್ ಸೀಸರ್ಸ್, ಇದು ವೈಡ್ ವೆರೈಟಿ ಇದೆ ಆಯಿತಾ. ಇಲ್ಲಿ ಎನಿ ಸೀಸರ್ at 99 ಇತ್ತು. ಕ್ವಾಲಿಟಿ ನೋಡಿ ಚೆಕ್ ಮಾಡಿ ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಟೈಲರಿಂಗ್ ಮೆಟೀರಿಯಲ್ ನೋಡಿ 30 ರೂಪೀಸ್. ಇದರಲ್ಲಿ ಟೇಪ್ ಇಲ್ಲ, ಅದರಲ್ಲಿ ಟೇಪ್ ಉಂಟು. ಚೀಟಿಂಗ್ ಆಯಿತಾ ನೋಡಿ, ಅದರಲ್ಲಿ ಟೇಪ್. ಅದಕ್ಕೆ ಎಷ್ಟು 30ಯಾ? ಇದದ್ದು ಯಾರ ಟೇಪ್ ತೆಗೆದಿದ್ದಾರೆ. ಆ್ಯಕ್ಚುಲಿ ಬ್ರಷ್ ಬೇಕಿತ್ತು ನನಗೆ ಮಿಷಿನ್ ಎಡ್ಜ್ ಕ್ಲೀನ್ ಮಾಡಲಿಕ್ಕೆ, ಬಟ್ ಇದು ತುಂಬ ಹಾರ್ಡ್ ಉಂಟು ಅಲ್ಲ, ತುಂಬ ಹಾರ್ಡ್ ಉಂಟಲ್ಲ, ತುಂಬ ಹಾರ್ಡ್ ಉಂಟು. ಬೇಡ, ಆಚೆ ನೋಡಿ ಬರುವ ನಾವು. ಇದು ಪ್ಲೇಟ್ಸ್ ಎಲ್ಲ, ಇದೆಲ್ಲ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ ಪರ್ಚೇಸ್ ಮಾಡಲಿಕ್ಕೆ, ಬಿಕಾಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇಂಥದ್ದೆಲ್ಲ ಓಕೆ. ಟೂತ್ ಪಿಕ್ ಡಿಸ್ಪೆನ್ಸರ್, ನೈಫ್, ಕ್ಲಿಪ್ಸ್, ಅದು ಇದು ನೈಸ್. ಗಮ್ ಟೇಪ್ ಎಲ್ಲ ಉಂಟು. ಯಬ್ಬ ಇಷ್ಟೊರ್ದು ಯಾರು ಯೂಸ್ ಮಾಡ್ತಾರೆ? 99ಗಂತೆ. ನಾನು ತಗೊಂಡೋದ್ರೆ ಉಂಟಲ್ಲ, ಇದು ನಮಗೊಂದು 10 ವರ್ಷಕ್ಕೆ ಸಾಕಂತ. ನಿಮ್ಗೆ ಇದು ನೆನಪುಂಟ? ನಾವು ಚಿಕ್ಕರುವಾಗ ಮನೆಯಲ್ಲಿ ಮದುವೆ ಎಲ್ಲ ಇದ್ರೆ ಇದರದ್ದು ಡೆಕೋರೇಷನ್ ಈಗ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲ. ನೈಸ್. ಬ್ರಷ್ ಎಲ್ಲ ಹೇಗುಂಟು ನೋಡಿ ಡಿಸೈನ್. ಲೈಟ್ಸ್ ಉಂಟು. ಇದು ಕ್ರಿಸ್ಮಸ್ಸಿಗೆ. ಇದು ಸೀಸನ್ ನೋಡ್ಲಿಕ್ಕಂತೂ ಬ್ಯೂಟಿಫುಲ್ ಉಂಟು. ಕಲರ್ ಬ್ಲ್ಯಾಕ್. ಇದು ಆ್ಯಕ್ಚುಲಿ ನನ್ನಲ್ಲಿ ಉಂಟು ಮಳೆ, ಇದಕ್ಕೆ ವಿಂಟರ್ ಸೀಸನಿಗೆ ಆಗ್ತೇನೆ ನಾನು. ಈ ಗೋಡೌನ್ ಅಂತೂ ತುಂಬಾ ದೊಡ್ಡದಾಗಿದೆ ಆಯಿತಾ. ಇಲ್ಲಿ ವಿವಿಧ ವಿಭಾಗದಲ್ಲಿ ಹೇಳೋದಾದರೆ ಒಂದು 1000 ಹೌಸ್ ಹೋಲ್ಡ್ ಐಟಮ್ಸ್ ಇರ್ಬೋದು. ಮನೆಗೆ ಉಪಯುಕ್ತವಾದ ಸಣ್ಣ ಪುಟ್ಟ ವಸ್ತುಗಳಿಂದ ಉಪಯುಕ್ತವಾದ ಎಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಒಂದೇ ಸ್ಥಳದಲ್ಲಿ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಇಲ್ಲಿ ಪ್ಲಾಸ್ಟಿಕ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಸಾಕಷ್ಟು ವೆರೈಟಿ ಇದೆ. ಬೆಲೆ ಕೂಡ ಬಜೆಟ್ ಫ್ರೆಂಡ್ಲಿ ಆಗಿದ್ದು ಬಲ್ಕ್ ಪರ್ಚೇಸ್ ಮಾಡೋದಾದರೆ ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಮನೆಯ ಅಲಂಕಾರಕ್ಕೆ ಬೇಕಾದ ಡೆಕೋರೇಟಿವ್ ಐಟಮ್ಸ್, ಆರ್ಗನೈಸರ್ಸ್, ಸ್ಟೋರೇಜ್ ಬಾಕ್ಸಸ್, ಗಿಫ್ಟ್ ಐಟಮ್ಸ್ ಕೂಡ ಲಭ್ಯವಿದೆ. ಶಾಪ್ ಹೀಗಿದೆ ನೋಡಿ. ಮೊನ್ನೆ ಡ್ರಮ್ ಬೇಕಿತ್ತು, ಇಲ್ಲಿ ಇತ್ತಂತ ಗೊತ್ತಿರಲಿಲ್ಲ. ಗಟ್ಟಿ ಉಂಟಾ?
open this. ಇದು ಬಾಕ್ಸ್ 700 ಉಂಟು ರೇಟ್, ಆದರೆ ಇವರ ಆಫರ್ ಪ್ರೈಸ್ ಎಷ್ಟು ಗೊತ್ತಿಲ್ಲ. ದಿಸ್ ಈಸ್ ಗುಡ್. ಇಲ್ಲಿ ಟಾಯ್ಸ್ ಉಂಟು, ಯು ಕ್ಯಾನ್ ಪಿಕ್ ಎನಿ ಟಾಯ್ಸ್ ಫಾರ್ 100. ತುಂಬ ಉಂಟು ಟಾಯ್ಸ್. The bag for 100. It's nice. ये बड़े आने. ಬಟ್ ಲೈಟ್ ವೇಟ್ ಏನ ತಗೊಂಡು ಹೋಗೋದಾದ್ರೆ ಬರ್ತಿದ್ದು. ಚೇರ್ಸ್ ಎಲ್ಲ ಒಳ್ಳೇದು. ನನಗೆ ಆ್ಯಕ್ಚುಲಿ ಈಸಿ ಚೇರ್ ಹುಡ್ಕೊಂಡು ಬಂದೆ, ಸಿಗಲಿಲ್ಲ ಇಲ್ಲಿ. ಇಂಥ ಚೇರ್ಸ್ ಇಂಥದ್ದುಂಟು ಮನೆಯಲ್ಲಿ, ಸೊ ಅದಕ್ಕೆ ಬೇಡ. ಮತ್ತು ಪಿಲ್ಲೋ ಎಲ್ಲ ಇಲ್ಲಿ 100, ಮತ್ತು ಇಂಥ ಸಾಫ್ಟ್ ಟಾಯ್ಸ್ ಕೂಡ ಉಂಟು, ಅದು ಕೂಡ 100 ಅಂತೆ. ಅಂದಾಗೆ ಈ IB99 ಮಾರ್ಕೆಟ್ ಇರೋದು ವಾಮಂಚೂರಿನಲ್ಲಿ. ಇದು ಫ್ಯಾಕ್ಟ್ರಿ ಔಟ್ಲೆಟ್, ಇವರ ಗೋಡೌನ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿಂದಲೇ ಕೆಲವು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಿದೆ. ವಿಡಿಯೋ ಎಂಡ್ ತನಕ ನೋಡಿ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಿಮ್ಮ ಜೊತೆ ಈ ವಿಡಿಯೋನ ಕೊನೆಯಲ್ಲಿ ನಾನು ಶೇರ್ ಮಾಡ್ತೀನಿ, ಆಯಿತಾ? 12 ಫೀಟ್ ಉದ್ದ ಅಲ್ಲ? ಹಾಂ, ಇದು ನೋಡುವ. ಫ್ಯಾನಿಗೇನೆ ಇದೊಂದು ಕೊಡಿ ನನಗೆ, ಒಳ್ಳೇದಿದ್ದದು ಆಯ್ತಾ? ಅದು ಓಕೆ ಓಕೆ ಓಕೆ. ಸೊ 2 ಬ್ರಷ್ ತಗೊಳ್ಳುವ ಅಂತ. ಇದೆಲ್ಲ ವರ್ತ್ ಒಳ್ಳೇದುಂಟು ಕ್ವಾಲಿಟಿ, ಸೊ ಅದಕ್ಕೆ ಒಂದು ಇದು ಒಂದು ಅದು ತಗೊಳ್ಳುವ ಅಂತ. 100 ಒಂದು ಅಂಥದ್ದು ಕೊಡಿ, ಒಂದು ಇಂಥದ್ದು ನನಗೆ. ಅಂದರೆ ಇಲ್ಲಿ ಆಪ್ಷನ್ ತುಂಬ ಉಂಟಲ್ಲ ಬ್ರ್ಯಾಂಡ್. ಅದೆಷ್ಟು? 100ಯಾ? ಇದು ಕಲರ್ ಬೇರೆ ಕೊಡಿ ಆಯ್ತಾ? ಬ್ಲೂ ಬ್ಲೂ. ಓಕೆ. ಮತ್ತೆ ಇದು ನಿಮ್ಮ ಕೈಯಲ್ಲಿ ಇದ್ದದ್ದು ಇದೆ, ಇದು 3. ಓಕೆ. ಇಲ್ಲಿ ಬೇಕಿತ್ತಾದರೆ ಒಳ್ಳೇದಿಲ್ಲ ಅಷ್ಟು. ಹಾಂ, ನನಗೆ ವಾಟರ್ ಪ್ಲ್ಯಾಂಟ್ ಹಾಕ್ಲಿಕ್ಕೆ, ನೆಡ್ಲಿಕ್ಕಲ್ಲ, ಅದು ಬೇಡ. ನೀರಿದ್ದು ಇಂಥದ್ದೇ ಓಕೆ ಅಂತ. ಇದು ಸ್ಮಾಲ್ ಸೈಜ್ ಇಷ್ಟೇಯಾ? ಇದಕ್ಕೇನು ಚಿಕ್ಕದು ಬರ್ತದಾ? ಆ ಚಿಕ್ಕ ಗಿಡ ಇದು ನೀರು ಹೊರಗೆ ಹೋಗುದಿಲ್ಲಲ್ಲ? ಇದಿರಲಿ, ನನಗೆ ಬೇಡ ಬೇಡ, ಹೋಗ್ಬಾರ್ದು. 2 ಇದೆರಡು ಇರಲಿ. ನಿಮಗೆ ಏನಾದರೂ ಗಾರ್ಡನಿಂಗಿಗೆ ಪಾಟ್ಸ್ ಏನಾದರೂ ಬೇಕಿದ್ರೆ ಇದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿ 30 ರುಪೀಸಿಂದ ರೇಟ್ ಸ್ಟಾರ್ಟ್ ಆಗುತ್ತೆ. 30, 40, 50 ಇದೆಲ್ಲ ಇದೆ. ಡಿಪೆಂಡ್ಸ್ ಅಪಾನ್ ದ ಸೈಜ್, ಆಯಿತಾ? ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗಿರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 30 ರುಪೀಸ್. ನಾನು ಬ್ಲ್ಯಾಕ್ ಕಲರ್ ತಗೊಂಡೆ, ಅದು ರೀಸೈಕಲ್ ಪ್ಲಾಸ್ಟಿಕ್ ಇದು ಬರುತ್ತಲ್ಲ ಅದು, ಬಿಕಾಸ್ ನನಗೆ ವಾಟರ್ ಪ್ಲ್ಯಾಂಟ್ಸಿಗೆ ಬೇಕಿತ್ತು, ಅದಕ್ಕೋಸ್ಕರ. ಯಾವ್ದು ಹೇಳಿ ನೋಡಿದ್ವಿ? ಚಟ್ಟಿ, ಬಟ್ಟಿ, ಬುಟ್ಟಿ, ಲಾಂಡ್ರಿ ಬಾಸ್ಕೆಟ್, ಅದೇ ಸ್ಟೂಲು, ಮಕ್ಕಳದು ಸ್ಟಡಿ ಟೇಬಲ್ ಎಲ್ಲ 100 ರುಪೀಸ್, 100 ರೂಪಾಯಿ. ಸ್ಟಡಿ ಟೇಬಲ್ ಕೂಡ? ಸ್ಟಡಿ ಟೇಬಲ್ 100 ರೂಪಾಯಿಗೆ. ಓಕೆ. ಇದೆಲ್ಲ ಬುಟ್ಟಿ ಎಲ್ಲ ಯಾವುದು? ಇದು ಅಷ್ಟೇ, ಇಷ್ಟು ದೊಡ್ಡದು 199. ಆಮೇಲೆ ಇಲ್ಲಿ ನೋಡಿ ವೈಪರ್ ಇದೆ, ಬ್ರೂಮ್ ಇದೆ, ಮೋಪ್ ಇದೆ, ಬಲೆಕೋಲು, ಯಾವ ತೆಗೀರಿ 100 ರೂಪಾಯಿ. ಹಾರ್ಡ್ ಬ್ರಷ್ ಇದೆ, ವೈಪರ್ ಇದೆ, ಎಲ್ಲ 100. ಲಾಂಡ್ರಿ ಬಾಸ್ಕೆಟ್. ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು. ಇದು 100. ಎಷ್ಟು? 12 ಫೀಟ್ ಅಲ್ಲ? 12 ಫೀಟ್. 12 ಫೀಟ್ ಮೇಲೆ ಕೂಡ ಕ್ಲೀನ್ ಮಾಡ್ಬೋದು. ಇದು ಮಕ್ಕಳದು ಸ್ಟಡಿ ಟೇಬಲ್. ನೈಸ್. ಯಾವ ತೆಗೀರಿ 100 ರುಪೀಸಿಗೆ. ಆಮೇಲೆ ಇಲ್ಲಿ ನೋಡಿ, ಇದು 6 ಪೀಸ್ 100, ಅದು 3 ಪೀಸ್ 100, ಹಾಗೆ 4 ಪೀಸ್ 100. ಒಂದು ವಿಷಯ ನಾನು ಸ್ಪಷ್ಟವಾಗಿ ಹೇಳಲು ಈ ವಿಡಿಯೋ ಯಾವುದೇ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಮತ್ತು ನಾನಿಲ್ಲಿ ಭೇಟಿ ನೀಡಿದಾಗ ಕಂಡ ಅನುಭವ, ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಮಾತ್ರ ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹಂಚಿಕೊಂಡಿದ್ದೇನೆ. ನೀವು ಶಾಪಿಂಗ್ ಮಾಡಲು ಯೋಚಿಸ್ತಿದ್ರೆ ಈ ವಿಡಿಯೋ ನೋಡಿ, ನಿಮಗೆ ಯಾವ ವಸ್ತುಗಳನ್ನು ಬೇಕು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಯಾವುದು ಕ್ವಾಲಿಟಿ ಎಲ್ಲ ಒಳ್ಳೆಯದುಂಟು, ರೀಸನೇಬಲ್ ಅನಿಸಿದ್ರೆ ಪರ್ಚೇಸ್ ಮಾಡಿ. ಯಾಕೆಂದರೆ ನನಗೆ ನಿಮ್ಮ ವಿಶ್ವಾಸವೇ ಮುಖ್ಯ. ಅದಕ್ಕೋಸ್ಕರ ನನಗೆ ಇಷ್ಟವಾದ ವಿಷಯವನ್ನು ಮಾತ್ರ
ನಿಮ್ಮೊಂದಿಗೆ ಪ್ರಾಮಾಣಿಕವಾಗಿ ಹಂಚಿಕೊಳ್ಳಲು ನನ್ನ ಚಾನಲಲ್ಲಿ ನಾನು ಬಯಸ್ತೇನೆ. ನಮ್ಮದು ಪರ್ಚೇಸಿಂಗ್ ಎಲ್ಲ ಆಯಿತು. ಈಗ ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದಿದ್ದೇವೆ. ನೋಡುವ ಎಷ್ಟು ಬಿಲ್ ಆಗುತ್ತೆ ಅಂತ. ಇಷ್ಟು ಪರ್ಚೇಸ್ ಆಯಿತು ನಮ್ಮದು. ಅದೆರಡು ಕತ್ತಲ್ಲ ಇವತ್ತು ಆ್ಯಕ್ಚುಲಿ ನಾನು ಮೊದಲೇ ಹೇಳಿದಾಗೆ 1000 ಅಬೌವ್ ಬಿಲ್ ಆದರೆ ಕೂಪನ್ ಕೊಡ್ತಾರೆ. ಎವ್ರಿ ಸಂಡೇ ಇವರ ಡ್ರಾ ಇರುತ್ತಂತೆ. ಅದಕ್ಕೆ ನಮ್ಮದು ಬಿಲ್ 1000 ಕ್ರಾಸ್ ಆಗಿತ್ತು. ಇಷ್ಟೆಲ್ಲ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೇನೆ. ಬಿಲ್ ಆಗಿರೋದು 1080 ರುಪೀಸ್. ಏನೆಲ್ಲ ಪರ್ಚೇಸ್ ಮಾಡಿದ್ದೇನೆ ಅಂತ ವಿಡಿಯೋ ಕೊನೆಯಲ್ಲಿ ನೀವು ನೋಡ್ಬೋದು. ವಿತ್ ದ ರೇಟ್ ನಿಮಗೆ ಹೇಳ್ತೀನಿ ನಾನು ಮತ್ತು ಅಮ್ಮ ಅನ್ಬಾಕ್ಸ್ ಮಾಡಿ. 2 ಕೂಪನ್ ಕೊಟ್ಟರು. ಅದನ್ನು ಕೂಪನ್ ಬಾಕ್ಸಿಗೆ ಹಾಕಿ ನಾವು ಮನೆಗೆ ಹೊರಟದ್ದು. ಇವರ ಹತ್ರ ಒಂದು ಹಾಕ್ಲಿಕ್ಕೆ ಹೇಳುವ, ಯಾರು ಲಕ್ಕಿ ನೋಡುವ. ಇವರದ್ದು ಶಾಪಿಂಗ್ ಆಯಿತು, ಹೊರಟದ್ದು. ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ನಿಮಗೆ ಪರ್ಚೇಸಿಂಗೆ ಬರಲಿಕ್ಕಿದ್ರೆ ಬರ್ಬೋದು. ಇದು ವಾಮಂಜೂರು ಸೆಂಟ್ ರೇಮಂಡ್ಸ್ ಇನ್ಸ್ಟಿಟ್ಯೂಷನ್ ಉಂಟಲ್ಲ, ಅದ್ರ ಅಪೋಸಿಟ್ ಇರೋದು. ಆಯಿತಾ, ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ರೀಚ್ ಆದೆ. ಈಗ ಅಮ್ಮನಿಗೆ ಹೇಳಿದ್ದೇನೆ ಅನ್ಬಾಕ್ಸ್ ಮಾಡಿ ಎಂತೆಲ್ಲ ಉಂಟು ನೋಡಿ ಅಂತ. ಅವ್ರು ನೋಡ್ತಾರೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ಎಂತೆಲ್ಲ ಉಂಟು ಅಂತ. ಆಯಿತಾ, ಮಾಡಬೇಡಿ, ಬೇರೆ ಎಂತ ಉಂಟು ನೋಡಿ ಮತ್ತೆ ಓಪನ್ ಮಾಡಿ. ಒಳ್ಳೇದಿಲ್ವಾ? ಇದು ಮ್ಯಾಟ್, ಅವರದು ಮ್ಯಾಟ್ ಮೊನ್ನೆಯಿಂದ ಕೇಳ್ತಿದ್ದಾರೆ ಅಂಥದ್ದೊಂದು ಮ್ಯಾಟ್ ಬೇಕಂತ. ಸೊ ಅದಕ್ಕೆ ತಂದೆ. ಅದು ಆ್ಯಕ್ಚುಲಿ ಅವರದ್ದು ಸ್ಟಾಕ್ ಓಪನ್ ಆಗಿರಲಿಲ್ಲ. ನಾನು ಮತ್ತೆ ಕೇಳಿದ್ದಕ್ಕೆ ಅವರು ತೆಗೆದು ಕೊಟ್ಟರು. ಹಾಕಿ ಅಂತೆ ಕೆಳಗೆ ಮ್ಯಾಟ್. ಒಳ್ಳೇದು ಬರ್ತದೆ. ಲಾಸ್ಟ್ ಟೈಮ್ ತಂದಿದ್ದು ಒಳ್ಳೇದು ಬಂದಿದೆ. ಸೊ ಅದು ಗ್ಲಾಸ್ ಕ್ಲೀನರ್. ನನಗೆ ಆ್ಯಕ್ಚುಲಿ ಇದು ಬೇಕಿತ್ತು. ಅವರು ಹೇಳಿದರು ಯಾವುದಾದ್ರೂ 2 ಪರ್ಚೇಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಒಂದು ಗ್ಲಾಸ್ ಕ್ಲೀನರ್ ಮತ್ತು ಒಂದು ಫ್ಲೋರ್ ಕ್ಲೀನರ್. ತೋರಿಸಿ, ಫ್ಲೋರ್ ಕ್ಲೀನರ್ ತಗೊಂಡೆ 100 ರುಪೀಸಿಗೆ 2. ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಕ್ಲೀನಿಂಗ್ ಬ್ರಷ್ 2 ಉಂಟು ನೋಡಿ, 2 100 ಈಚ್. ಇದು ಎಂತ 2 3 4 5 6 7. ನೆಕ್ಸ್ಟ್ ಈ ಬಾಕ್ಸ್ ತಗೊಂಡೆ. 6 ಕಂಪಾರ್ಟ್ಮೆಂಟ್ಸ್ ಉಂಟು ಅದರಲ್ಲಿ. ಆ್ಯಕ್ಚುಲಿ ಇದನ್ನು ಮಸಾಲೆ ಪೌಡರ್ ಹಾಕಿರ್ತಾರೆ. ಆದರೆ ನಾನು ತಂದದ್ದು ಯಾಕೆ ಗೊತ್ತುಂಟಾ? ಹೀಗೆ ತೋರಿಸಿ, ಟೈಲರಿಂಗ್ ಮೆಟೀರಿಯಲ್. ಅವ್ರಿಗೆ ಗೊತ್ತಾಯಿತು ನೋಡಿ, ಟೈಲರಿಂಗ್ ಮೆಟೀರಿಯಲ್ ಹಾಕಲಿಕ್ಕೆ. ಒಂದರಲ್ಲಿ ಮಿಷಿನ್ ನೀಡಲ್, ಇನ್ನೊಂದರಲ್ಲಿ ಹ್ಯಾಂಡ್ ಸ್ಟಿಚ್ದು ನೀಡಲ್, ಇನ್ನೊಂದರಲ್ಲಿ ಹುಕ್ಸ್, ಇನ್ನೊಂದರಲ್ಲಿ ಪ್ರೆಸ್ ಬಟನ್ಸ್. ಅದೆಲ್ಲ ನನಗೆ ಹಾಕಿಡ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ತಂದೆ. ಬರೀ ಜೀರಿಗೆ ಹಾಕುವ ಬಾಕ್ಸಲ್ಲಿ ನಾನು ಟೈಲರಿಂಗ್ ಮೆಟೀರಿಯಲ್ ಹಾಕೋದಂತೆ. ಅದು ಸ್ಪೂನ್ ನಿಮಗೆ ತೆಗೀರಿ. ಹಾಂ, ಸ್ಪೂನ್ ಬೇಡ ನೋಡಿ, ಒಳ್ಳೇದಿಲ್ವಾ? ಇಲ್ಲಾದ್ರೆ ನೋಡಿ ಅಂತೆ, ನಾವು ಸಪ್ರೇಟ್ ಬಾಕ್ಸಲ್ಲಿ ಇಡುದಲ್ಲ ಎಲ್ಲ ಟೈಲರಿಂಗ್ ಮೆಟೀರಿಯಲ್. ಅಲ್ಲ, ನಮಗೆ ಈಗ 6 ಬಾಕ್ಸ್ ಇಡುವ ಬದಲು ಇದೊಂದು ಬಾಕ್ಸ್ ಇಡ್ಬೋದಲ್ಲ ಅಂತ, ಒಂದರಲ್ಲೇ ಹುಡುಕ್ಬೋದು ಅಂತ. ಸೊ ಅದಕ್ಕೆ ನನಗೆ ಇದು ಇಷ್ಟ ಆಯ್ತು, ಅದಕ್ಕೆ ಇದನ್ನು ತಗೊಂಡು ಬಂದೆ. ಇದು ಬ್ರಷ್, ಇದಕ್ಕೆ 50 ಅಂತ 3ಕ್ಕೆ. ಸಿಲಿಂಡರ್ ಇಡಲಿಕ್ಕೆ ಅದು ಹೋಗಿತ್ತು ನಮ್ಮದು ಅಲ್ವಾ? ಅದು ರೆಡ್ ಇತ್ತು, ಅದಕ್ಕೆ ಇದು ತಂದೆ ಈ ಸಲ. ಯಾವಾಗಲೂ ರೆಡ್ ಯಾಕೆ ಅಂತ. 12 ಫೀಟ್ ಉದ್ದ ಹೋಗ್ತದೆ, ಅದಕ್ಕೆ ತಂದದ್ದು. ಬ್ರಷ್ ಬೆಂಡು ಕೂಡ ಆಗ್ತದೆ, 12 ಫೀಟ್ ಆಗ್ತದೆ. ನಮ್ದು ಆಗ್ತಿತ್ತು, ಆದರೆ ಫ್ಯಾನ್ ಕ್ಲೀನ್ ಮಾಡಲಿಕ್ಕೆ ಅಷ್ಟು ಉದ್ದ ಹೋಗ್ತಿರ್ಲಿಲ್ಲ. ಇದು ಉದ್ದ ಹೋಗ್ತದೆ ತುಂಬ. ಫಿಕ್ಸ್ ಮಾಡ್ತಿದ್ದಾರೆ ಅವರಿಗೆ. ಈಗ ಡೌಟ್ ಉಂಟು ಇದು 12 ಫೀಟ್ ಹೋಗ್ತದಾ ಇಲ್ವಾ ಅಂತ. ಆ್ಯಕ್ಚುಲಿ ಇದು ಬೆಂಡ್ ಆಗ್ತದೆ ಆಯಿತಾ, ಫ್ಯಾನ್ ಕ್ಲೀನ್ ಮಾಡೋದಾದರೆ. ಬ್ರಷ್ ಕೂಡ ಬೆಂಡ್ ಮಾಡಲಿಕ್ಕೆ ಆಗ್ತದೆ. ತೆಗಿಲಿಕ್ಕೆ ಸಿಕ್ಕಿದ್ರೆ ಸಾಕು. ಅದೇ ಅವ್ರು ಫಿಕ್ಸ್ ಮಾಡ್ತಾ ಇದ್ದಾರೆ ಈಗ. ಕಾವು ಇದ್ರೆ ಅವರಿಗೆ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಅಲ್ಲ. ಅದಕ್ಕೆ ಇಂಥದ್ದೆಲ್ಲ ಇದ್ದರೆ ಒಳ್ಳೇದಾಗ್ತದೆ ಧೂಳು ತೆಗೀಲಿಕ್ಕೆ. ಎಲ್ಲಿ ಇನ್ನೂ ಆಗ್ತದೆ ಉದ್ದದು. ನನಗೆ ಕೂತ್ಕೊಂಡೆ ತೆಗಿಯೋ, ನೆಲದಲ್ಲಿ ಕೂತ್ಕೊಂಡೆ ನೋಡಿ ಫ್ಯಾನ್ ಕ್ಲೀನ್ ಮಾಡಿ ಹೋಯ್ತಲ್ಲ ಅಲ್ಲಿ ಧೂಳು ನೋಡಿ. ಸ್ವಲ್ಪ ಪ್ರೆಷರ್ ಹಾಕಬೇಕು. ಎಸ್, ಹೋಯ್ತು ನೋಡಿ, ಅಷ್ಟೇ. ಖುಷಿ ಆಯ್ತಾ? ಇದೊಂದು ಅವರಿಗೆ ಖುಷಿ ಆಯಿತು. ಈಗ ತಲೆ ಮೇಲೆ ಹಾಕಬೇಡಿ ಡಸ್ಟ್. ಟಿಶ್ಯೂ ಪ್ಯಾಕ್ ಇದು 50 ರುಪೀಸ್ಗೆ 3 ಸಿಕ್ಕಿತ್ತು. ಇದು ಏನಾದರೂ ತಿಂಡಿ ಎಲ್ಲ ಚಿಪ್ಸ್ ಎಲ್ಲ ತರ್ತೇವೆ ನಾವು, ತಂದು ಅರ್ಧ ಉಳಿತದೆ. ಅದಕ್ಕೀಗೆ ಇದು ಲಾಕ್, ಕ್ಲಿಪ್ ಲಾಕ್. ಹೀಗೆ ಇದರಲ್ಲಿ 18 ಉಂಟು. ಇದು 50 ರುಪೀಸ್. ನೆಕ್ಸ್ಟ್ ಇದೆರಡು, ಇದು ಪಾತ್ರೆ ತೊಳೆಯೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಷ್ಟು ಐಟಮ್ ತಗೊಂಡೆ. ನಾನು ಸ್ಪೆಂಡ್ ಮಾಡಿರ್ತಕ್ಕಂಥದ್ದು 1000. ಅದರಲ್ಲಿ 500 ಎಬವ್ ಆದರೆ ಅವರದ್ದು ಕೂಪನ್ ಅಂತ ಉಂಟು. ಸಂಡೇ ಲಕ್ಕಿ ಡ್ರಾ ಉಂಟಂತ ನನಗೆ 2 ಕೂಪನ್ ಕೊಟ್ಟರು. ಅದನ್ನು ಬಾಕ್ಸಿಗೆ ಹಾಕಿ ಬಂದಿದ್ದೇನೆ. ಇಫ್ ಯು ಆರ್ ಲಕ್ಕಿ ಇನಫ್ ನಮಗೆ ಪ್ರೈಸ್ ಸಿಗ್ಬೋದು, ಗೊತ್ತಿಲ್ಲ. ಸಿಗ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ಗಳ ಜೊತೆಗೆ. ಅಲ್ಲಿ ತನಕ ಸೇಫ್ ಆಗಿರಿ, ಹೆಲ್ದಿ ಆಗಿರಿ. ಬಾಯ್ ಬಾಯ್.